ಮುಂಗಾರು ಮಳೆ ಆರಂಭಗೊಂಡಿದ್ದು ಕಳೆದೆರಡು ದಿನಗಳಿಂದ ಸುರಿದ ಮಳೆಗೆ ಶಾಂಭವಿ ನದಿ ಹರಿಯಲಾರಂಭಿಸಿದ್ದು ಸಂಕಲಕೆರೆಯ ಸೇತುವೆ ಮೇಲಿಂದ ಹಾದು ಹೋಗುವ ಜನ ಎಸೆಯುವ ತ್ಯಾಜ್ಯ ಅಣೆಕಟ್ಟು ಬಳಿ ಭಾರಿ ಪ್ರಮಾಣದಲ್ಲಿ ಶೇಖರಣೆಯಾಗಿದ್ದು ಮುನ್ಕೂರು ಗ್ರಾಮ ಪಂಚಾಯತ್ ಎಸ್ಎಲ್ಆರ್ ಘಟಕದ ಸಿಬ್ಬಂದಿ ವಿಲೇವಾರಿ ನಡೆಸಿದ್ರು. ಗ್ರಾಮ ಪಂಚಾಯತ್ ಪಿಡಿಒ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ನಡೆದಿದ್ದು ಸಿಬ್ಬಂದಿ ನದಿ ನೀರಲ್ಲಿ ತ್ಯಾಜ್ಯ ಹೆಕ್ಕುವಾಗಲೇ ಸೇತುವೆಯಲ್ಲಿ ಸಂಚರಿಸಿದ ಮಹಿಳೆಯೊರ್ವರು ವಾಹನ ನಿಲ್ಲಿಸಿ ನದಿಗೆ ಕಸ ಎಸೆದು ಅಮಾನವೀಯತೆ ಮೆರೆದರು. ಈ ಸೇತುವೆಯಲ್ಲಿ ನಿತ್ಯ ಪ್ರಯಾಣಿಸುವ ಹಲವಾರು ಇದೇ ರೀತಿ ತ್ಯಾಜ್ಯ ಎಸೆದು ಶಾಂಭವಿ ನದಿ ಮಲಿನ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದು ಪಂಚಾಯತ್ ಆಡಳಿತ ಸಿಸಿ ಕ್ಯಾಮೆರಾ ಅಳವಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ.